ಮುಸ್ಲಿಮರ ಪವಿತ್ರ ಕುರಾನ್ ಪ್ರವಾದಿ ಕಾಲದಲ್ಲಿ ಅವತೀರ್ಣಗೊಂಡಿದ್ದು ಆ ಸಂದರ್ಭ ಅದನ್ನ ಪಂಡಿತ ಶಿರೋಮಣಿಗಳು ಕೈಬರಹದ ಮೂಲಕ ಬರೆದು ಪರಸ್ಪರ ಹಂಚಿಕೊಳ್ತಿದ್ರಂತೆ. ಇದೀಗ ಪುತ್ತೂರು ತಾಲೂಕಿನ ಕುಮ್ರಾ ಮರ್ಕಜಲ್ ಹುದಾ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿ ಏಕಾಗ್ರತೆಯೊಂದಿಗೆ ಸುಮಾರು 5 ವರ್ಷಗಳ ಕಾಲ ನಿರಂತರ ಪರಿಶ್ರಮ ನಡೆಸಿ ಪವಿತ್ರ ಕುರಾನ್ನ 30 ಕಾಂಡಗಳನ್ನು ಬರೆಯುವ ಮೂಲಕ ಗತ ಇತಿಹಾಸವನ್ನ ಮರುಸೃಷ್ಟಿ ಮಾಡಿದ್ದಾರೆ. ಮರ್ಕಜಲ್ ಹುದಾ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಯಾಗಿದ್ದ ಸಜಾ ಇಸ್ಮಾಯಿಲ್ ಈ ಅಭೂತಪೂರ್ವ ಸಾಧನೆ ಮಾಡಿರುವಂತಹ ವಿದ್ಯಾರ್ಥಿನಿ. ಪುತ್ತೂರು ತಾಲೂಕಿನ ಬೈತಡ್ಕ ನಿವಾಸಿಯಾಗಿರುವ ಇಸ್ಮಾಯಿಲ್ ಹಾಜಿ ಮತ್ತು ಜಹರಾ ಜಾಸ್ಮಿನ್ ದಂಪತಿಯ ಪುತ್ರಿಯಾಗಿರುವ ಸಜಲಾ ಅವರು ಕುರಾನ್ ಬರವಣಿಗೆ ಕಾಯಕವನ್ನ 2021ರ ಜನವರಿಯಲ್ಲಿ ಆರಂಭಿಸಿದರು. 2025ರ ಆಗಸ್ಟ್ನಲ್ಲಿ ಬರವಣಿಗೆ ಪೂರ್ಣಗೊಳಿಸಿದ್ದಾರೆ. 30 ಕಾಂಡಗಳನ್ನು ಹೊಂದಿರುವಂತಹ ಈ ಕುರಾನ್ ಆಕರ್ಷಕವಾದ ಕೆಂಪು ಜೊತೆಗೆ ಚಿನ್ನ ಮಿಶ್ರಿತ ಬಣ್ಣದ ಹೊರಪುಟ ಹೊದಿಕೆಯ ವಿನ್ಯಾಸವನ್ನ ಹೊಂದಿದ್ದು ಜೊತೆಗೆ ಒಟ್ಟು 604 ಪುಟಗಳನ್ನು ಹೊಂದಿದೆ. ಇದನ್ನ ಬರೆದು ಮುಗಿಸಲು ಅವರು ಒಟ್ಟು 302 ದಿನಗಳನ್ನು ಬಳಸಿಕೊಂಡಿದ್ದಾರೆ. ಅವರೇ ಹೇಳುವಂತೆ ಒಂದು ಪೇಜ್ ಬರೆಯಲು 4 ಗಂಟೆಗಳ ಅವಧಿ ಬೇಕಾಗಿತ್ತು. ಕೆಲವೊಂದು ದಿನಗಳಲ್ಲಿ 8 ಗಂಟೆಗಳನ್ನು ಬಳಸಿಕೊಂಡು 2 ಪುಟಗಳನ್ನು ರಚನೆ ಮಾಡಿದ್ದಾರೆ. ಒಟ್ಟಾರೆ ಬರೆದು ಮುಕ್ತಾಯ ಮಾಡಲು ಅವರು 2416 ಗಂಟೆಗಳ ಬಳಕೆಯಾಗಿದೆ. ಇದಕ್ಕಾಗಿ ಬಿಳಿ, ತಿಳಿನೀಲಿ, ತಿಳಿ ಹಸಿರು ಬಣ್ಣದ ಕಾಗದವನ್ನು ಬಳಸಿಕೊಳ್ಳಲಾಗಿದೆ. ಕಪ್ಪು ಬಣ್ಣದ ಕಲಂ ಮತ್ತು ಮಷಿಯಿಂದ ಅಕ್ಷರದ ರೂಪ ಕೊಡಲಾಗಿದೆ ಎಂದಿದ್ದಾರೆ. ಕುರಾನ್ ಲೋಕಾರ್ಪಣಾ ಕಾರ್ಯಕ್ರಮ ಪುತ್ತೂರಿನ ಕುಮ್ರಾ ಮರ್ಕಜಲ್ ಹುದಾ ಮಹಿಳಾ ಕಾಲೇಜಿನಲ್ಲಿ ನಡೆಸಲಾಯಿತು. ಕೇರಳದ ಮರ್ಕಜ್ ನಾಲೆಜ್ ಸಿಟಿ ಮುರ್ರಿಸ್ ಯಾಸಿನ್ ಸಕಾಫಿ ಅಲ್ ಅಜೇರಿ ಕುರಾನ್ ಪ್ರತಿಯನ್ನ ಲೋಕಾರ್ಪಣೆಗೊಳಿಸಿದರು. ಹಲವು ಮಂದಿ ಗಣ್ಯರು ಉಪಸ್ಥಿತರಿದ್ದರು. ನಾನು ಬರೋದು ಕುರಾನ್ನಲ್ಲಿ 604 ಪೇಜಸ್ ಇದೆ ಟೋಟಲ್. ಕುರಾನ್ನಲ್ಲಿ ಹೇಗುಂಟು ಹಾಗೆ ಇದರಲ್ಲಿ ಕೂಡ ಇದೆ. 13.8 kg ವೆಯ್ಟ್ ಇದೆ ಅದು ಕುರಾನಿಗೆ ಮಾತ್ರ. 2416 ಹವರ್ಸ್ ಬರೆದಿದ್ದೇನೆ ಕುರಾನ್ ಬರೀಲಿಕ್ಕೆ ಟೋಟಲ್. ಒಂದು ಪೇಜಿಗೆ 4 ಗಂಟೆ ಹಾಗೆ ಒಂದು ದಿವಸದಲ್ಲಿ 2 ಪೇಜ್ವರೆಗೂ ಮುಗಿಸಿದ್ದೇನೆ. 302 ಡೇಸ್ ಟೋಟಲ್ ಆಗಿ ತೆಗೆದಿದ್ದೇನೆ. ಇಂಕ್ ಕ್ಯಾಲಿಗ್ರಫಿ ಇಂಕ್ ಕಲಂನಲ್ಲಿ ಡಿಪ್ ಮಾಡಿ ಬರೆದದ್ದು. ಕ್ಯಾಲಿಗ್ರಫಿ ಮಾಡ್ತಾ ಇದ್ದೆ ಮೊದಲೇ. ಆಗ ಅಪ್ಪ ಇದನ್ನು ಕ್ಯಾಲಿಗ್ರಫಿ ಹ್ಯಾಂಡ್ ರೈಟಿಂಗ್ ಆಗಿ ಒಳ್ಳೆ ಹ್ಯಾಂಡ್ ರೈಟಿಂಗ್ ಉಂಟಲ್ಲ, ಅದಕ್ಕೆ ಕುರಾನನ್ನು ಬರೆದ್ರೆ ಮಹತ್ವ ಜಾಸ್ತಿ ಇದೆ ಅಂತ ಹೇಳಿ ಹಾಗೆ ಅಪ್ಪ ಹೇಳಿ ಸ್ಟಾರ್ಟ್ ಮಾಡಿ ಅಪ್ಪನ ಫುಲ್ ಪ್ರೋತ್ಸಾಹ ಇದಕ್ಕಿತ್ತು ಫಸ್ಟಿಂದ ಲಾಸ್ಟ್. ಹಲವಾರು ಶಾಲೆಗಳಲ್ಲಿ ಬಹಳಷ್ಟು ಶಾಲೆಗಳಲ್ಲಿ ಅವರು ವಿದ್ಯಾರ್ಥಿನಿಯರಿಗೆ ಬೋಧನೆ ಮಾಡುವಂತಹ ಅಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅದರಲ್ಲಿ ಒಂದೊಂದೇ ಸಾಧನೆ ಮಾಡುವಂತಹ ಬಹಳಷ್ಟು ಸಾಧನೆ ಮಾಡುವಂತಹ ಪ್ರತಿಭಾವಂತ ವಿದ್ಯಾರ್ಥಿನಿಯರಿಂದ ಹೋಗಿದ್ದಾರೆ. ಅದರಲ್ಲಿ ಇದೊಂದು ಕುರಾನ್ನ ಸಂಪೂರ್ಣ ಒಂದು ಬರೆಯುವಂತಹ ಒಂದು ಸಾಧನೆ ಮಾಡಿದ ಫಾತಿಮತ ಸಜಿಲಾ ಇವರು ನಮ್ಮ ಈ ಸಾಧನೆಯಿಂದ ನಮ್ಮ ಈ ಒಂದು ಸಂಸ್ಥೆಗೆ ಒಂದು ಕೀರ್ತಿಯನ್ನು ತಂದಿದ್ದಾರೆ.